ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಹೇಳಬೇಕು ಅಂದರೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರು. ಒಬ್ಬ ಹೋದರೆ 1000 ಜನ ಹುಡ್ತೀವಿ, 1000 ಜನ ಹಿಂದುತ್ವನ ಬೆಳೆಸ್ಕೋತೀವಿ. ಅವ್ರ ಮುಂದಕ್ಕೆ ನಮ್ಮ ಕರ್ನಾಟಕಕ್ಕೆ ಒಂದೊಳ್ಳೆ ಆಸ್ತಿ ಆಗ್ತಾರೆ. ಸರ್, ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಬೇಕಿತ್ತು ಇದು ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಿರೋರ್ಗೂ ಮಕ್ಕಳಿರ್ತಾರೆ, ಮಾಡಿಸಿರೋರ್ಗೂ ಮಕ್ಕಳಿರ್ತಾರೆ. ಪ್ರತಿಯೊಬ್ಬರಿಗೂ ನೋವಾಗುತ್ತೆ ಅನ್ಸೋದು, ಬಾಯಿಂದ ಮಾತು ಹೊರಡ್ತಿಲ್ಲ ಅವ್ರ ಪರಿಸ್ಥಿತಿ ನೋಡಿದ್ರೆ. ಇವತ್ತು ಅರುಣ್ ಕುಮಾರ್ ಪುತ್ತಲಿ ಅಣ್ಣ ಇಲ್ಲ ಅಂದಿದ್ರೆ ನಾವು ಅವ್ರನ್ನ ಜೀವಂತವಾಗಿ ನೋಡೋದೇ ಕಷ್ಟ ಆಗ್ತಿತ್ತೇನೋ ಅನ್ನಿಸ್ತಿದೆ. ಯಾಕಂದರೆ ಅವ್ರ ಪರಿಸ್ಥಿತಿ ಆಗಿದೆ. ನಿಜವಾಗ್ಲೂ ಕಾರ್ಯಕರ್ತರು ಹಿಂದೂ ಸಮಾಜ ಗಟ್ಟಿ ಮಾಡೋಕ್ಕೋಸ್ಕರ ಹೋರಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅವರಿಗೆ ನಮ್ಮ ಸಮಾಜಕ್ಕೆ ಏನೋ ದ್ರೋಹ ಬಗೀತಾ ಇಲ್ಲ. ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಇವತ್ತು ಅವ್ರ ಮನೆ ಮಠ ಎಲ್ಲ ಬಿಟ್ಟು ಬಂದು ಅವರು ಏನು ನಿಸ್ವಾರ್ಥದಿಂದ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಅವರು ಕುಗ್ಗಲ್ಲ, ಇನ್ನೂ ಅವ್ರಿಗೆ ಬೆಳೀತಾ ಹೋಗ್ತಾರೆ ಅವರು. ಆಮೇಲೆ ನಮ್ಮ ಅರುಣ್ ಪುತ್ತಲಿ ಅಣ್ಣ ಇರೋವರೆಗೂ ಅಂತೂ ಯಾರೂ ಕೂಡ ಯಾವ ಕಾರ್ಯಕರ್ತರು ಮುಟ್ಟಕ್ಕೂ ಸಹ ಆಗಲ್ಲ. ಯಾಕಂದರೆ ಹಿಂದುತ್ವದ ಭದ್ರಕೋಟೆ. ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಹೇಳಬೇಕು ಅಂದರೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರು ಪ್ರತಿಯೊಬ್ಬರು ಅಣ್ಣಂದರು ಇವತ್ತು ಕರ್ನಾಟಕ ತುಂಬ ಅವ್ರು ಯಾವ ಮಟ್ಟ ಕೆಲಸ ಮಾಡ್ತಾರೆ ಅಂದರೆ, ಮನೆಗೆ ಅವ್ರು ದುಡಿತಾರೋ ಇಲ್ವೋ, ದೇಶಕ್ಕೋಸ್ಕರ, ನಮ್ಮ ಸಂಸ್ಕೃತಿಗೋಸ್ಕರ, ನಮ್ಮ ಸಂಸ್ಕಾರಕ್ಕೋಸ್ಕರ ದುಡಿತಾರೆ. ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ರತಿಯೊಬ್ಬರಿಗೂ ಒಂದು ಜೀವ ತುಂಬ ಅಮೂಲ್ಯವಾದದ್ದು. ಅವ್ರ ಮನೆಯವ್ರಿಗಾಗಲಿ ಒಂದು ಸಮಾಜಕ್ಕಾಗಲಿ ದಯವಿಟ್ಟು ಈ ಥರ ಎಲ್ಲ ಹಿಂಸೆ ಮಾಡಿ ಅವ್ರಿಗೆ ನೀವು ಎಷ್ಟೇ ಟಾರ್ಚರ್ ಮಾಡಿ ತೊಂದರೆ ಕೊಡಬೇಡಿ. ಯಾಕಂದರೆ ನಾವೆಲ್ಲರೂ ನೋಡ್ದಂಗೆ ಈಗ ಪ್ರವೀಣ್ ನೆಟ್ಟಾರು ಅಣ್ಣ ಇರ್ಬೋದು, ಹರ್ಷ ಇರ್ಬೋದು, ಇನ್ನು 36 ಜನ ಕಾರ್ಯಕರ್ತರು ಹೋಗಿದ್ದಾರೆ. ಇದೇ ಥರ ನೀವು ಮಾಡ್ಕೊಂಡು ಹೋದರೆ ನಾವು ಇನ್ನೂ ಗಟ್ಟಿ ಆಗ್ತೀವಿ ಹೊರತು ನಾವು ಒಬ್ಬ ಮಗ ಹೋದ ಅಂತ ಇಲ್ಲ. ಒಬ್ಬ ಹೋದರೆ 1000 ಜನ ಹುಡ್ತೀವಿ, 1000 ಜನ ಹಿಂದುತ್ವನ ಬೆಳೆಸ್ಕೋತೀವಿ. ಯಾವತ್ತಿಗೂ ನಾವು ಹಿಂದುತ್ವಕ್ಕೆ ಮೋಸ ಮಾಡಲ್ಲ. ಇನ್ನು ಎಷ್ಟೇ ಜನಕ್ಕೆ ನೀವು ಎಷ್ಟೇ ಪೆಟ್ಕೊಟ್ರೂ ಪರವಾಗಿಲ್ಲ, ನಾವು ಸಮಾಜನ ಗಟ್ಟಿಗೊಳಿಸ್ತೀವಿ. ಅರುಣ್ ಪುತ್ತಲಿ ಅಣ್ಣನ ಬಗ್ಗೆ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನಿಜವಾಗ್ಲೂ ಸೋತಿಲ್ಲ, ಅವ್ರು ಸೋತು ಗೆದ್ದಿದ್ದಾರೆ. ಅವ್ರ ಮುಂದಕ್ಕೆ ನಮ್ಮ ಕರ್ನಾಟಕಕ್ಕೆ ಒಂದೊಳ್ಳೆ ಆಸ್ತಿ ಆಗ್ತಾರೆ. ಸರ್, ಯಾರು ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಬೇಕಿತ್ತು ಇದು ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಮಾಡಿದಾರಲ್ಲ, ಅದು ಮಾನವೀಯತೆ ಮನುಷ್ಯತ್ವ ಇರೋವಂಥವ್ರು ನಿಜವಾಗ್ಲೂ ಮಾಡಲ್ಲ. ಮಾಡಿರೋರ್ಗೂ ಮಕ್ಕಳಿರ್ತಾರೆ, ಮಾಡಿಸಿರೋರ್ಗೂ ಮಕ್ಕಳಿರ್ತಾರೆ. ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಇನ್ನು ಮುಂದೇನಾದರೂ ಅರ್ಥ ಮಾಡಿಕೊಂಡು ಬಾಳಿ ಸಮಾಜಕ್ಕೆ ನೀವು ಒಂದೊಳ್ಳೆ ಆಸ್ತಿಯಾಗಿ ಹಿಂದುತ್ವದ ಕೇಸರಿ ಶಾಲೆ ಹಾಕ್ಕೊಂಡಿದ್ದ ಕೂಡಲೇ ಎಲ್ಲರೂ ಹಿಂದುತ್ವ ಬೆಳೆಸ್ಕೊಳ್ಳಲ್ಲ. ಅದನ್ನು ತಲೆಯಲ್ಲಿಟ್ಕೊಂಡು, ಅದನ್ನು ಗಮನದಲ್ಲಿಟ್ಕೊಂಡು ನೀವು ಕೆಲಸ ಮಾಡಿ ಅಂತ ಕೇಳ್ಕೊತೀನಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ. ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ. ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ. ವಾಣಿಜ್ಯ ವಿಭಾಗ ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ. ಕಲಾ ವಿಭಾಗ ಎಚ್ಇಪಿಎಸ್. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.